ಈಗ ತಾನೇ ನಾನು ಸನ್ಮಾನ್ಯ ಕುಮಾರಣ್ಣವ್ರನ್ನ ಭೇಟಿ ಮಾಡಿ ಬಂದೆ. ಅವ್ರ ಕುಟುಂಬದವರು ಎಲ್ಲ ಕೂತು ಮಾತಾಡ್ತಾ ಇದ್ದಾರೆ. ನಾನು ನೋಡ್ದಂಗೆ ಆರಾಮ್ಸೆ ನನ್ನ ಜೊತೆ ಮಾತಾಡಿದ್ರು. ಬೇರೆ ಬೇರೆ ವಿಚಾರ, ಪೊಲಿಟಿಕಲ್ ಸಂಬಂಧಪಟ್ಟದ್ದು ಬೇರೆ ಬೇರೆ ವಿಚಾರಗಳೆಲ್ಲ ಕೂಡ ಮಾತಾಡಿದ್ರು. ಆರಾಮಾಗಿದ್ದಾರೆ, ಕಂಫರ್ಟಬಲ್ ಆಗಿದ್ದಾರೆ. ನನಗನ್ಸ್ದಂಗೆ ಏನೂ ಸಮಸ್ಯೆಗಳಿಲ್ಲ. ಮೋಸ್ಟ್ಲಿ ನಾಳೆ ಅಥವಾ ನಾಡಿದ್ದು ಬೆಳಗ್ಗೆ ಅವರು ಅವ್ರ ಮನೆ JP ನಗರದ ಮನೆಗೆ ಹೋಗ್ತಾ ಇದ್ದಾರೆ. ಫಸ್ಟ್ ಕ್ಲಾಸಾಗಿ ಕೂತು ನನ್ನ ಜೊತೆ ಆರಾಮ್ಸೆ ಕೂತು ಮಾತಾಡಿದ್ರು. ನನಗನ್ಸುತ್ತೆ ಕುಮಾರಣ್ಣ ಅವ್ರದ್ದು ಮೈಂಡ್ ಸ್ಟ್ರೆಂತ್ ಭಾಳ ಚೆನ್ನಾಗಿದೆ, ಭಾಳ ಗಟ್ಟಿ ಮನಸ್ಸು. ಅದರಿಂದ ದೇವರು ಕೂಡ ಅವ್ರ ಜೊತೆ ಆಶೀರ್ವಾದ ಇದೆ, ದೇವರ ಆಶೀರ್ವಾದನೂ ಕೂಡ ಇದೆ, ತಿರುಪತಿ ವೆಂಕಟೇಶ್ವರನ ಆಶೀರ್ವಾದ ಇದೆ. ಅದರಿಂದ ನಾನು ಕೂಡ ಶುಭ ಹಾರೈಕೆ ಮಾಡಿದ್ದೀನಿ, ಬೇಗ ರಿಕವರ್ ಆಗಲಿ, ಆರೋಗ್ಯ ಕೊಡಲಿ. ಇನ್ನೂ ಕುಮಾರಸ್ವಾಮಿಯವರ ರಾಜಕೀಯ ಜೀವನ ಭಾಳ ದೊಡ್ಡದಿದೆ, ಇನ್ನೂ ಭಾಳ ದೊಡ್ಡದಿದೆ. ಅದರಿಂದ ಅವ್ರಿಗೆ ಇನ್ನಷ್ಟು ದೇವರು ಒಂದು ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನನಗನ್ಸ್ತೈತೆ ನಾಳೆ ಮೋಸ್ಟ್ಲಿ ಅವರು ನಾಳೆ ಅಥವಾ ನಾಡ್ದು ಬೆಳಿಗ್ಗೆ ಡಿಸ್ಚಾರ್ಜ್ ಆಗ್ತಾರೆ. ಸಲಹೆ ಕೊಟ್ಟರು ಸರ್ ಆರೋಗ್ಯದ ವಿಚಾರವಾಗಿ? ಇಲ್ಲ, ನಾನು ಟೈಮ್ಲಿ ಇಲ್ಲಿ ಬಂದೆ. ಇನ್ನೆಲ್ಲ ಪೊಲಿಟಿಷಿಯನ್ಸ್ ಹಿಂಗೆ ಈ ಥರ ಆದಾಗ ಒಂದು 4-5 ದಿನ ಅಯ್ಯೋ ಭಾಳ ಹುಷಾರಾಗಿರಬೇಕು, ಭಾಳ ಊಟ ಒಳ್ಳೆ ಕರೆಕ್ಟಾಗಿ ಮಾಡಬೇಕು, ಟೈಮ್ ಮಾಡಬೇಕು, ಟೈಮ್ಗೆ ಎದ್ದೊಳ್ಬೇಕು, ಈ ಥರದ್ದೆಲ್ಲ ಹೇಳ್ತೀರಿ. 7ನೇ ದಿನ ಆದ ತಕ್ಷಣ ತಿರ್ಗಾ ಯಥಾಸ್ಥಿತಿ ಅದೇ ಪೊಲಿಟಿಕಲ್ ಜಂಜಾಟದಲ್ಲಿ ಈ ಊಟ ತಿಂಡಿ ಓಡಾಟ ಇವೆಲ್ಲ ತಿರ್ಗಾ ಟೆನ್ಷನ್ನು ಇವೆಲ್ಲ ಸಾಮಾನ್ಯವಾಗಿ ಒಂದೇ ಬರುತ್ತೆ. ಆದರೂ ಇಲ್ಲ, ಈ ಸರಿ ಸ್ವಲ್ಪ ಕೇರ್ಫುಲ್ ಆಗಿರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ.